ಬೆಳ್ತಂಗಡಿ ತಾಲೂಕು ಸಮುದಾಯ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಸರಿಯಾಗಿ ಮಾಡ್ತಾ ಇಲ್ಲ, ಆಸ್ಪತ್ರೆಯಲ್ಲಿರುವ 6 ಮೆಷಿನ್ಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಎಂಬ ದೂರಿನ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ವಸಂತ ಬಂಗೇರ ನೇತೃತ್ವದ ಕಾಂಗ್ರೆಸ್ ನಿಯೋಗ ಇಂದು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವಸಂತ ಬಂಗೇರ ಅವರು ಆಸ್ಪತ್ರೆಯ ಕೆಲವು ಅವ್ಯವಸ್ಥೆ ಬಗ್ಗೆ ಪ್ರಶ್ನಿಸಿ ವೈದ್ಯಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವೇಳೆ ಕಾಂಗ್ರೆಸ್ ಮುಖಂಡರುಗಳಾದ ರಂಜನ್ ಜಿ ಗೌಡ, ಮನೋಹರ್ ಇಳಂತಿಲ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆಡಳಿತ ವೈದ್ಯಾಧಿಕಾರಿ ಈ ಇಂಜೆಕ್ಷನ್ ತರಿಸಿಕೊಡುವಂಥದ್ದು ನಿಮ್ಮ ಜವಾಬ್ದಾರಿ. ನೀವು ತರಿಸಿಕೊಟ್ರೆ ಅದಕ್ಕೆ ದುಡ್ಡು ಕೊಡುವಂಥದ್ದು ಅವ್ರಿಗೆ ಜವಾಬ್ದಾರಿ ಅಂತ ಹೇಳ್ತಾರೆ. ಅದು ಯಾಕಿದೆ ನಿಮ್ಮ ತಪ್ಪು ಅಂತ ಆಯ್ತಲ್ಲ. ಈಗ ಇವತ್ತು ನೀವಿರ್ಬೋದು, ಆಡಳಿತಾಧಿಕಾರಿ ಬೇರೆ ಇರ್ಬೋದು, ಡಾಕ್ಟರ್ಗಳ ಆಡಳಿತ ವೈದ್ಯಾಧಿಕಾರಿಗಳ ತಪ್ಪು. ಇದನ್ನು ದುಡ್ಡು ಕೊಟ್ಟು ಇವನು ಯಾರು ನಿಮ್ಮ ನೀವು ತರಿಸಲಿಲ್ಲ, ಅದು ತಪ್ಪು ನಿಮ್ಮದು. ಮಂತ್ಲಿ ತರಿಸ್ಬೇಕು, ಮಂತ್ಲಿ ಬಿಲ್ ಕೊಡಬೇಕು. ಈಗ ಇಷ್ಟವರೆಗೆ ಅವ್ರು ತರಿಸಿದ್ದು ಬಿಲ್ ಕೊಡಿಸ್ತೇನೆ, ಪಾವತಿ ಮಾಡಿಸ್ತೀರ ಅಂತ ನಾನು ಕೇಳ್ತಾ ಇದ್ದೇನೆ. ಮಾಡಿಸಿ ಎಲ್ಲ ಬಿಲ್